ಭಾರತದ ಪ್ರಧಾನಿ ಮೋದಿ ಅವರು ನಿನ್ನೆ ಗಾನಾದಲ್ಲಿದ್ದರು. ಇಂದು ಟ್ರಿನಿಡಾದ್ ಟೊಬ್ಯಾಗೊದಲ್ಲಿದ್ದಾರೆ. ಆ ದೇಶಗಳಿಗೆ ಮೋದಿ ಅವರ ಮೊದಲ ಯಾತ್ರೆ ಇದು. ಟ್ರಿನಿಡಾದ್ ಟೊಬ್ಯಾಗೊದ ಫೋರ್ಟ್ ಆಫ್ ಸ್ಪೇನ್ನಲ್ಲಿ ಪ್ರಧಾನಿ ಮೋದಿ ಅವರನ್ನು ಅಲ್ಲಿನ ಪ್ರಧಾನಿ ಕಮಲಾ ಪ್ರಸಾದ್ ಅವರು ಸ್ವಾಗತಿಸಿದರು. ಕ್ಯಾಬಿನೆಟ್ ಸಚಿವರು ಮತ್ತು ಸೆನೆಟರ್ಗಳ ಮುಂದೆ ಮೋದಿ ಅವರಿಗೆ ಗಾರ್ಡ್ ಆಫ್ ಹಾನರ್ ಗೌರವ ನೀಡಲಾಯಿತು. ದ್ವಿಪಕ್ಷೀಯ ಮಾತುಕತೆ ಮೂಲಕ ಎರಡೂ ದೇಶಗಳ ಬಾಂಧವ್ಯ ಗಟ್ಟಿಗೊಳಿಸುವುದಾಗಿ ಈ ಸಂದರ್ಭದಲ್ಲಿ ಮೋದಿ ಅವರು ತಿಳಿಸಿದರು. 150 ವರ್ಷಗಳಷ್ಟು ಹಿಂದೆ ಟ್ರಿನಿಡಾದ್ ಟೊಬ್ಯಾಗೊಗೆ ಕಾರ್ಮಿಕರಾಗಿ ಬಂದಿದ್ದ ಭಾರತೀಯ ಸಮುದಾಯವು ಇಂದು ಅಲ್ಲಿನ ಪ್ರಮುಖ ನಿರ್ಣಾಯಕ ಸಮುದಾಯವೆನಿಸಿದೆ. ನಿನ್ನೆ ಗಾನಾದಲ್ಲಿ ಅಲ್ಲಿನ ಅಧ್ಯಕ್ಷ ಜಾನ್ ದಮಾನಿ ಮಹಾಮಾ ಅವರು ಮೋದಿ ಅವರಿಗೆ ದ ಆಫೀಸರ್ ಆಫ್ ದ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಗಾನಾ ಗೌರವ ಪ್ರಶಸ್ತಿ ಪ್ರದಾನ ಮಾಡಿದರು. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.